ಅಸ್ಸಾಂನ ಕವಯಿತ್ರಿ ನೀಲ್ಮಣಿ ಫುಕನ್ ಅವರಿಗೆ 56ನೇ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೊಂಕಣಿ ಸಣ್ಣ ಕಥೆಗಾರ ಮತ್ತು ಕಾದಂಬರಿಕಾರ ದಾಮೋದರ್ ಮೌಜೋ ಅವರು ಭಾರತೀಯ ಸಾಹಿತ್ಯಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ 57ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 1933ರಲ್ಲಿ ಅಸ್ಸಾಂನ ದೇರ್ಗಾಂವ್ನಲ್ಲಿ ಜನಿಸಿದ ಫುಕಾನ್ ಅವರು ಈಗಾಗಲೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1990ರಲ್ಲಿ ದೇಶವು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಅವರಿಗೆ 1997ರಲ್ಲಿ ಅಸ್ಸಾಂ ವ್ಯಾಲಿ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಗುಲಾಬಿ ಜಮ್ಮು ಲಗೇನ, ಸೂರ್ಯ ಹೆನು ನಮಿ ಹೇ ಏಹಿ ನಡೀದಿ ಮತ್ತು ಕವಿತಾ ಅವರ ಕೆಲವು ಪ್ರಮುಖ ಕೃತಿಗಳಾಗಿದ್ದಾವೆ. ಇನ್ನು 1977 ಆಗಸ್ಟ್ 1ರಂದು ಗೋವಾದಲ್ಲಿ ಜನಿಸಿದ ದಾಮೋದ ವಿಮರ್ಶಕರು ಮತ್ತು ಚಿತ್ರಕಥೆಗಾರರು ಹೌದು. ಜೊತೆಗೆ 1983ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಗೆದ್ದುಕೊಂಡವರು ಅವರಾಗಿದ್ದಾರೆ. ಮಜೋವೋ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿದ್ದು 2015ರಲ್ಲಿ ಪ್ರೊಫೆಸರ್ ಎಂಎಂ ಕಲಬುರ್ಗಿ ಅವರ ಹತ್ಯೆಯ ನಂತರ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕುಗ್ಗಿಸುವುದರ ವಿರುದ್ಧ ಅವರು ಮಾತನಾಡಿದ್ದಾರೆ. ಗೌರಿ ಲಂಕೇಶ್ ಹತ್ಯೆಯ ತನಿಖೆಯ ಸಂದರ್ಭ ಇದು ಕರ್ನಾಟಕ ಪೊಲೀಸರು ಅವರ ಜೀವಕ್ಕೆ ಬೆದರಿಕೆ ಇದೆ ಅನ್ನುವಂಥದ್ದನ್ನ ಕಂಡುಕೊಂಡಿದ್ರು. ಜೊತೆಗೆ ಸುನಾಮಿ ಸೈಮನ್, ಕಾರ್ಮೆಲಿನ್, ಬುರ್ಗಿಮ್ ಮುಗೇಲಿಂ ಅವರ ಕೆಲವು ಕೃತಿಗಳಾಗಿದ್ದು ಜ್ಞಾನಪೀಠವು ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ ಅನ್ನುವಂಥದ್ದು ತಿಳಿದುಬಂದಿದೆ.